ಗೃಹಲಕ್ಷ್ಮಿ ಹಣದಿಂದ ಬೋರ್ ಕೊರೆಸಿದ ದಂಪತಿ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಯ ಗೃಹಲಕ್ಷ್ಮಿ ಹಣದಿಂದ ಅತ್ತೆ ಮತ್ತು ಸೊಸೆಗೆ ಒಟ್ಟು 13 ಕಂತಿನ ಹಣದಿಂದ ಬೋರ್ವೆಲ್ ಕೊರೆಸಿದ್ದಾರೆ ಈ ದಂಪತಿ. ಚಿಕ್ಕಮಗಳೂರು ಜಿಲ್ಲೆ ಎನ್ಆರ್ಪುರ ತಾಲೂಕಿನ ಬೆಟ್ಟಿಕೊಪ್ಪ ಗ್ರಾಮದ ಜೇಮ್ಸ್ ಎಂಬುವರ ಜಮೀನಿನಲ್ಲಿ ಬೋರ್ವೆಲ್ ಕೊರೆಸಿದ್ರು. ಉತ್ತಮವಾಗಿ ನೀರು ಬಂದಿದ್ದು ಸಂತಸವಾಗಿದೆ ಎಂದಿದ್ದಾರೆ. ಈ ಒಂದು ಗ್ಯಾರಂಟಿ ಯೋಜನೆ ಹಣದಿಂದ ಬೋರ್ವೆಲ್ ಕೊರೆಸಿದ್ರ ಮೂಲಕ ಬಹುಶಃ ಗ್ಯಾರಂಟಿ ಯೋಜನೆ ನಮಗೆ ಅನುಕೂಲ ಆಗಿದೆ ಅನ್ನೋ ಮಾತನ್ನು ಅವರು ಹೇಳಿದರು. ನಾನು ಕಳೆದ ವರ್ಷ ನಮ್ಮ ಜಮೀನಿನಲ್ಲಿ ಒಂದೆರಡು ಬೋರ್ ಹೊಡೆದು ಅದರಲ್ಲಿ ನೀರು ಬಂದಿಲ್ಲ. ಈ ಸರಿ ಗೃಹಲಕ್ಷ್ಮಿ ಯೋಜನೆಯ ಒಂದು 13 ಕಂತು ಹಣ ನಮ್ಮ ಧರ್ಮಪತ್ನಿಗೆ ಬಂದಿತ್ತು. ಆ ಹಣದಲ್ಲಿ ಒಂದು ಬೋರ್ ಕೊರೆಸಿದ್ರು. ನಮ್ಮ ಮನೇಲಿ ಹೇಳಿದಾಗ ನಮ್ಮ ಅಮ್ಮನಿಗೂ 13 ಕಂತು ಹಣ ಬಂದಿತ್ತು. ಅದು ಕೂಡ ನಮ್ಮ ಜಮೀನಿನಲ್ಲಿ ಬೋರ್ ಹೊಡಲಿಕ್ಕೆ ಅವರು ಸಹಾಯ ಮಾಡಿದರು. ಹೀಗೆ 13, 26 ಕಂತು 52,000 ರೂಪಾಯಿಯಲ್ಲಿ ನಮ್ಮ ಜಮೀನಿನಲ್ಲಿ ಒಂದು ಬೋರನ್ನು ಕೊಡಿಸಿ ಉತ್ತಮವಾದ ನೀರು ಬಂದಿದೆ. ಈ ಯೋಜನೆಯನ್ನು ಅನುಷ್ಠಾನ ಮಾಡಿದ ಸರ್ಕಾರಕ್ಕೂ ಮುಖ್ಯಮಂತ್ರಿಗಳಿಗೂ ಎಲ್ಲರಿಗೂ ಕೂಡ ನಮ್ಮ ಪರವಾಗಿ ಧನ್ಯವಾದಗಳು. ಕಡೆಯಿಂದ ಬೈದು ಶೆಟ್ಟಿಗೊಪ್ಪ. ನಾನು ಕಳೆದ